ತೆಂಕುತಿಟ್ಟು ಯಕ್ಷರಂಗದ ನಡೆದಾಡುವ ದಂತಕಥೆ ಬಲಿಪ ನಾರಾಯಣ ಭಾಗವತರಿಗೆ 84ರ ಹುಟ್ಟುಹಬ್ಬದ ಸಂಭ್ರಮ. 6 ದಶಕಗಳಿಗಿಂತಲೂ ಹೆಚ್ಚು ತಿರುಗಾಟ ನಡೆಸಿರುವ ಯಕ್ಷಗಾನ ಕ್ಷೇತ್ರದ ಅಸಾಮಾನ್ಯ ಸಾಧಕ. 75ಕ್ಕೂ ಅಧಿಕ ಪ್ರಸಂಗಗಳನ್ನು ಕಂಠಪಾಠ ಮಾಡಿಕೊಂಡಿರುವ ಇವರಿಗೆ ಇಂದಿನ ಪೀಳಿಗೆಯ ಯಕ್ಷಗಾನದ ಕಲಾವಿದರು ಮತ್ತು ಅಭಿಮಾನಿಗಳು ಪ್ರೀತಿಯ ಬಲಿಪಚ್ಚನಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ. ಇಂದಿಗೂ ಅದೇ ಕಂಠಮಾಧುರ್ಯ, ಇಂದಿಗೂ ಮಗುವಿನಂತಹ ಮುಗ್ಧ ಸ್ವಭಾವ, ಅಪಾರ ಪ್ರೀತಿ ವಾತ್ಸಲ್ಯದ ಮಹಾಶರದಿ, ಯಕ್ಷರಂಗದ ಬಣ್ಣಿಸಲಾಗದ ಯಕ್ಷಕೋಶ. ಸ್ಪಂದನಾ ವಾಹಿನಿ ಯಕ್ಷರಂಗದ ಅನುಪಮ ರತ್ನ ಬಲಿಪ ನಾರಾಯಣ ಭಾಗವತರಿಗೆ ಗೌರವದ ಶುಭಾಶಯ ಕೋರುತ್ತಿದೆ.